ಉಡುಪಿಯ ಸಂತೆಕಟ್ಟಿಯಲ್ಲಿರುವ ಮಮತೆಯ ತೊಟ್ಟಿಲು ದತ್ತು ಸ್ವೀಕಾರ ಕೇಂದ್ರದಲ್ಲಿ ಕೊರೋನಾ ತೀವ್ರವಾಗಿದ್ದು ಪುಟ್ಟ ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಕಂಡುಬಂದಿದೆ. ಕೇಂದ್ರದಲ್ಲಿ ಓರ್ವ ಆಯಾ ಸೇರಿ 13 ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ದತ್ತು ಸ್ವೀಕಾರ ಕೇಂದ್ರದ 1 ರಿಂದ 10 ವರ್ಷದವರೆಗಿನ ಮಕ್ಕಳು ಅಲ್ಲಿದ್ದು 1 ವರ್ಷದ ಕೆಳಗಿನ ಹಸುಗೂಸು ಮಕ್ಕಳಿಗೆ ನೆಗೆಟಿವ್ ವರದಿಯಾಗಿದೆ. ಅನಾಥ ವಿಕಲಚೇತನ ವಿಶೇಷ ಸಾಮರ್ಥ್ಯದ ಮಕ್ಕಳಿರುವ ಈ ಕೇಂದ್ರದಲ್ಲಿ ಒಟ್ಟು 36 ಮಂದಿಗೆ ನಡೆಸಿದ ಕೋವಿಡ್ ಪರೀಕ್ಷೆಯಲ್ಲಿ 23 ಮಂದಿಗೆ ನೆಗೆಟಿವ್ ಬಂದಿದೆ. ಅವರನ್ನು ಧನ್ವಂತರಿ ನರ್ಸಿಂಗ್ ಕಾಲೇಜಿನ ಹಾಸ್ಟೆಲ್ಗೆ ಶಿಫ್ಟ್ ಮಾಡಲಾಗಿದೆ ಎಂದು ಡಾಕ್ಟರ್ ಸುಧೀರ್ ಚಂದ್ರ ಸೂಡ ಮಾಹಿತಿ ನೀಡಿದ್ದಾರೆ.